ಹಲೋ, ಪ್ರೈಸ್ ದ ಲಾರ್ಡ್. ಚರ್ಚಲ್ಲಿದ್ದೀನಿ. ತುಂಬ ಬ್ಯುಸಿ. 25 ವರ್ಷದಿಂದ ದೇವ್ರ ವಾಕ್ಯ ಸಾರ್ತಾ ಇದ್ದೀನಲ್ಲ, ಬಿಡುವಿಲ್ಲ. ದೇವ್ರು ನಾವು ಎಲ್ಲೋದ್ರೂ, ನಾನು ಹೋದರೆ ಗೊತ್ತಲ್ಲ, ಅದ್ಭುತಗಳೆಲ್ಲ ಆಗುತ್ತೆ. ಎಸ್, ಹೌದೌದು. 200 ಮೇಲೆ ಹಾಡು ಬರೆದಿದ್ದೀನಿ, ನಾನೇ ಬರೆದಿದ್ದು. ಪಾವನಾತ್ಮರೇ, ಅದು ನಾನೇ ಬರೆದಿದ್ದು. ಸೌಖ್ಯ ಸಿಗ್ತಾ? ನಾನು ಪ್ರೇಯರ್ ಮಾಡಿದ್ರೆ ದೇವರು ಸೌಖ್ಯ ಕೊಡ್ತಾರೆ. ಟಿ ಕೆ ಜಾರ್ಜ್ ಬ್ರದರ್ ಬರ್ತಾರೆ ಅಂದರೆ ಜನ ಸೇರ್ತಾರೆ. ಚೆನ್ನಾಗೆಲ್ಲ ಅರೇಂಜ್ ಮಾಡಿ, ಒಳ್ಳೆ ಸೌಂಡ್ ಸಿಸ್ಟಮ್ ಎಲ್ಲ ಹಾಕಿ, ನಾವು 4-5 ಜನ ಬರ್ತೀವಿ. ಒಳ್ಳೆ ರೂಮ್ ಮಾಡಿ, ಬಿಸಿನೀರೆಲ್ಲ ಬೇಕು ನಮಗೆ. ನಾನು ಬರ್ತಾ ಇರೋದು, ಜನ ಜಾಸ್ತಿ ಬರ್ತಾರೆ. ಚೆನ್ನಾಗಿ ಮಾಡಬೇಕು. ಮತ್ತು ನೋಡಿ, ಕಷ್ಟಪಟ್ಟು ಡೇಟ್ ನಿಮಗೆ ಕೊಟ್ಟಿದ್ದೀನಿ, ಅರ್ಥ ಆಯ್ತಲ್ಲ? ಫಾದರ್ಗೆ ಹೇಳ್ಬಿಡಿ. ನಾನು ಟಿ ಕೆ ಜಾರ್ಜ್ ಬರ್ತಾ ಇರೋದು. ನನ್ನ ಫೋಟೋ ಎಲ್ಲ ಹಾಕ್ರಿ, ವಾಲ್ ಪೋಸ್ಟ್ನಲ್ಲಿ, ಹ್ಯಾಂಡ್ ಬಿಲ್ಲಲ್ಲೆಲ್ಲ ಹಾಕ್ರಿ, ಫ್ಲೆಕ್ಸ್ ಎಲ್ಲ ಮಾಡಿ ಹಾಕ್ರಿ, ನನ್ನ ಫೋಟೋ ಹಾಕ್ರಿ, ಜನ ಬರ್ತಾರೆ. ಕಂದ ಜಾರ್ಜ್, ನಿಜ, ನನ್ನ ಹೆಸರಿನಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ ನಾನು ಖಂಡಿತವಾಗಿ ಅದ್ಭುತವನ್ನು ಮಾಡೇ ಮಾಡ್ತೀನಿ. ನೀನು ಮಾತ್ರವಲ್ಲ, ಯಾರು ನನ್ನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುತ್ತಾರೋ ಅವರೆಲ್ಲರೂ ಅದ್ಭುತವನ್ನು ಕಾಣ್ತಾರೆ. ಆದರೆ ನಾನು ಯಾರು? ನೀನು ಅಂದೆ. ನೀನು ಯಾರು? ನಿನಗೆ ಹಾಡು ಬರೆಯಕ್ಕೆ ಜ್ಞಾನ ಕೊಟ್ಟವನು ನಾನು. ಅದೇ ರೀತಿಯಲ್ಲಿ ಪ್ರಾರ್ಥಿಸುವುದಕ್ಕೆ ನಿನ್ನನ್ನು ಆರಿಸಿಕೊಂಡವನು ನಾನೇ. ದೇಶ ವಿದೇಶಗಳಿಗೆ ಹೋಗಲು ನಿನಗೆ ಆರೋಗ್ಯವನ್ನು ಕೊಟ್ಟವನು ನಾನು ತಾನೇ. ಅದರ ನಂತರನು ನಾನು ಅಂತೀಯ. ನೀನು ಶೂನ್ಯನಾಗು, ನನ್ನನ್ನು ಮಹಿಮೆ ಪಡಿಸು, ಆಗ ನಾನು ನಿನ್ನನ್ನು ಮೇಲಕ್ಕೆತ್ತುವೆ. ನಿನ್ನ ಮುಖಾಂತರ ಘನ ಕಾರ್ಯಗಳನ್ನು ನಾನು ಸಾಧಿಸುವೆ. ಸಾರಿ ಜೀಸಸ್. ನಾನು ಹಂಗಿರಲಿಲ್ಲ ಜೀಸಸ್. ಐ ಆಮ್ ವೆರಿ ಸಾರಿ ಜೀಸಸ್. ಪ್ಲೀಸ್ ಫರ್ಗಿವ್ ಮಿ ಜೀಸಸ್. ಹೌದು, ಇನ್ನು ಮುಂದೆ ನಿಮ್ಮ ಮಹಿಮೆಗಾಗಿ ಮಾತ್ರ ನಾನು ಬದುಕ್ತೀನಿ. ನಿಮ್ಮ ಮಹಿಮೆಯನ್ನು ಜಗಕ್ಕೆ ಸಾರ್ತೀನಿ. ನಾ ಶೂನ್ಯನಾಗುವೆ. ನಿಮ್ಮ ಮಹಿಮೆ ಹಾಡ. ಯೋವಾನ 3:30 ಸ್ನಾನಿಕ ಯೋವಾನ ನುಡಿದ, ಯೇಸು ಮಹಿಮೆ ಪಡುತ್ತಾ ಯೇಸು ಬೆಳೆಯುತ್ತಿರಬೇಕು. ನಾನೆಂಬ ಅಹಂಕಾರ ನಾಶವಾಗಿ ನಾನು ಅಳಿಯುತ್ತಿರಬೇಕು. ನಾ ಶೂನ್ಯನಾಗುವೆ. ನಾ ಶೂನ್ಯನಾಗುವೆ, ನಿಮ್ಮ ಮಹಿಮೆ ಹಾಡುವೆ. ನನ್ನ ಪ್ರಾಣವಿರುವುದೇ ನಿಮ್ಮ ಕರುಣೆಯೇ. ನಾ ಶೂನ್ಯನಾಗುವೆ, ನಿಮ್ಮ ಮಹಿಮೆ ಹಾಡುವೆ. ನನ್ನ ಪ್ರಾಣವಿರುವುದೇ ನಿಮ್ಮ ಕರುಣೆಯೇ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತುತಿ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತುತಿ ಸ್ತೋತ್ರ.
ಕೊಟ್ಟ ಕುಂಬಾರ ನೀನು, ದೇಹ ಜ್ಞಾನ ಜೀವ ಎಲ್ಲ ನಿಂದು, ನಾನು ನನ್ನದು ಎಲ್ಲ ಸುಳ್ಳೇ ಸುಳ್ಳು, ದೇಹ ಜ್ಞಾನ ಜೀವ ಎಲ್ಲ ನಿಂದು, ನಾನು ನನ್ನದು ಎಲ್ಲ ಸುಳ್ಳೇ ಸುಳ್ಳು. ನಿನ್ನ ಮಡಿಲಲ್ಲಿ ಸಣ್ಣ ಕೂಸು ನಾನು, ನಾ ಶೂನ್ಯನಾಗುವೆ, ನಿಮ್ಮ ಮಹಿಮೆ ಹಾಡುವೆ, ನನ್ನ ಪ್ರಾಣವಿರುವುದೇ ನಿಮ್ಮ ಕರುಣೆಗೆ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತುತಿ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತುತಿ ಸ್ತೋತ್ರ. ಪ್ರೀತಿ ಪ್ರೇಮವೆಂಬ ವ್ಯಾಮೋಹ ಕೊಟ್ಟು ತೆಗೆದುಕೊಳ್ಳೋ ವ್ಯವಹಾರ, ಪ್ರೀತಿ ಪ್ರೇಮವೆಂಬ ವ್ಯಾಮೋಹ ಕೊಟ್ಟು ತೆಗೆದುಕೊಳ್ಳೋ ವ್ಯವಹಾರ, ನಿನ್ನ ಪ್ರೇಮ ಒಂದೇ ಸತ್ಯ ಪ್ರೇಮ, ನಿನ್ನ ಮಡಿಲಲ್ಲಿ ನಾನು ಮುದ್ದು ಕಂದ, ನಿನ್ನ ಪ್ರೇಮ ಒಂದೇ ಸತ್ಯ ಪ್ರೇಮ, ನಿನ್ನ ಮಡಿಲಲ್ಲಿ ನಾನು ಮುದ್ದು ಕಂದ, ನಿನ್ನ ತೋಳಲ್ಲಿ ಸಣ್ಣ ಕೂಸು ನಾನು, ನಾ ಶೂನ್ಯನಾಗುವೆ, ನಿಮ್ಮ ಮಹಿಮೆ ಹಾಡುವೆ, ನನ್ನ ಪ್ರಾಣವಿರುವುದೇ ನಿಮ್ಮ ಕರುಣೆಗೆ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತುತಿ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತುತಿ ಸ್ತೋತ್ರ. ಪಾಪ ಪುಣ್ಯದ ಲೆಕ್ಕಾಚಾರ, ಸ್ವರ್ಗ ನರಕ ಅದರ ಪ್ರತಿಫಲ, ಪಾಪ ಪುಣ್ಯದ ಲೆಕ್ಕಾಚಾರ, ಸ್ವರ್ಗ ನರಕ ಅದರ ಪ್ರತಿಫಲ, ಪಶ್ಚಾತ್ತಾಪದಿಂದ ಸ್ವರ್ಗ ರಾಜ್ಯ, ಯೇಸು ಶಿಲುಬೆಯಿಂದ ಕ್ಷಮಾದಾನ, ಪಶ್ಚಾತ್ತಾಪದಿಂದ ಸ್ವರ್ಗ ರಾಜ್ಯ, ಯೇಸು ಶಿಲುಬೆಯಿಂದ ಕ್ಷಮಾದಾನ, ನಿಮ್ಮ ಪಾದದಲ್ಲಿ
ಒಂದು ಧೂಳು ನಾನು. ನಾ ಶೂನ್ಯನಾಗುವೆ, ಯೇಸು ಮಹಿಮೆ ಸಾರುವೆ. ಜಗದಲ್ಲೆಲ್ಲೆಡೆ ನಿಮ್ಮ ವಾಕ್ಯ ಸಾರುವೆ. ಯೇಸುವೇ ರಕ್ಷಕ, ಯೇಸುವೇ ಸತ್ಯ ದೇವರು, ಯೇಸುವೇ ರಕ್ಷಕ, ಯೇಸುವೇ ಸತ್ಯ ದೇವರು, ಯೇಸುವೇ ರಕ್ಷಕ, ಯೇಸುವೇ ಸತ್ಯ ದೇವರು, ಯೇಸುವೇ ರಕ್ಷಕ, ಯೇಸುವೇ ಸತ್ಯ ದೇವರು. ನಿನ್ನ ಹಾದಿಯಲ್ಲಿ ಮುಳ್ಳ ಚೆಲ್ಲಿದ್ದರೆ ನೀನು ಅವರ ಹಾದಿಯಲ್ಲಿ ಹೂವನ್ನು ಹಾಸು. ಪ್ರೀತಿಯಿಂದ ಶತ್ರುಗಳನ್ನು ಮಿತ್ರರಾಗಿಸು. ನಿನ್ನನ್ನು ಪೀಡಿಸುವವರಿಗಾಗಿ ಪ್ರಾರ್ಥಿಸು. ಆಗ ದೇವರ ಮಕ್ಕಳಾಗುವಿರಿ. ಮತ್ತಾಯ 5:43-45.